ಬೆಂಗಳೂರು ನಗರದ ತುಮಕೂರು ಜಿಲ್ಲಾ ಕೆಪಿಸಿಸಿ ವಾರ್ ರೂಮ್ ಜಿಲ್ಲಾ ಸಂಚಾಲಕರಾಗಿರುವ ತಿಪಟೂರು ಟು ಡಾಕ್ಟರ್ ಶಶಿಧರ್ ಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಿಪಟೂರು ಕ್ಷೇತ್ರ ಸಂಚಾರಕ್ಕೆ ಚಾಲನೆ ನೀಡಿದರು. ಇದರಿಂದ ತಾಲೂಕಿನ ರಾಜಕಾರಣದಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಸಿದೆ. ಕಾಂಗ್ರೆಸ್ ವತಿಯಿಂದ ಪ್ರಚಾರಾಂಭ ಆರಂಭಿಸಿ ಮಾತನಾಡಿದ ಶಶಿಧರ್, ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವುದು, ಕಾಂಗ್ರೆಸ್ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಸಂಘಟಿಸುವುದು ಈ ಕ್ಷೇತ್ರ ಸಂಚಾರದ ಪ್ರಮುಖ ಉದ್ದೇಶ ಎಂದರು. ಮುಂದಿನ 2 ತಿಂಗಳು ನಿರಂತರವಾಗಿ ಕ್ಷೇತ್ರ ಸಂಚರಿಸುತ್ತೇನೆ. ಜನರ ಕಷ್ಟಗಳನ್ನು ಅರಿತು ತಾಲೂಕಿನ ಸಮಸ್ಯೆಯ ಬಗ್ಗೆ ಅವರ ಧ್ವನಿಯಾಗುತ್ತೇನೆ. ಬಿಜೆಪಿ ಸರ್ಕಾರ 40% ಸರ್ಕಾರ ಎಂದು ಖ್ಯಾತಿ ಪಡೆದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದುವರೆಗೆ ನೀಡಿದ ಯಾವುದೇ ಆಶ್ವಾಸನೆಯನ್ನ ಜನರ ಸಮಸ್ಯೆಯನ್ನು ಈಡೇರಿಸಿಲ್ಲ. ಈ ಸರ್ಕಾರ ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಜನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ ವಿಧಿಸಲಾಗಿದೆ ಎಂದರು. ಈ ವೇಳೆ ತಿಪಟೂರು ವಿಧಾನಸಭಾ ಕ್ಷೇತ್ರದ ಪೋಸ್ಟರ್ ಬಿಡುಗಡೆಗೊಳಿಸಿದರು. ಈ ಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ, ತ್ರಿಭಂಗ ಯೂತ್ ಕಾಂಗ್ರೆಸ್ ಮುಖಂಡ ಶರತ್ ಕಲ್ಲೇಗೌಡ, ಪಾಳ್ಯ ಮುಖಂಡರಾದ ಶ್ರೀಕಾಂತ್, ಕೆಲಹಟ್ಟಿ ಉಮಾ ಮಹೇಶ್, ಮಹಲಿಂಗಪ್ಪ ಮುಂತಾದ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಆನಂದ್ ತಿಪಟೂರು. ನಿಜವಾದ ಪ್ರಾಬ್ಲಮ್ಗಳಿದಾವೆ, ನಿಜವಾದ ಕಷ್ಟಗಳಿದಾವೆ, ನಿಜವಾದ ಅವಶ್ಯಕತೆ ಏನಿದೆ ಅಂತ ತಿಳ್ಕೋಬೇಕು ಅಂತ ಹಳ್ಳಿಗಳ ಕಡೆ ನಮ್ಮ ಎಲ್ಲ ಏನು ನಮ್ಮ ಇಲ್ಲಿ ಸೇರಿರ್ತೀವಿ, ಇನ್ನೂ ಬಹಳಷ್ಟು ಜನ ಬಂದಿಲ್ಲ, ನಾವುಗಳೆಲ್ಲ ಸೇರ್ಕೊಂಡು ಬೂತ್ ಮಟ್ಟದಲ್ಲಿ ನಾವು ಕ್ಷೇತ್ರ ಸಂಚಾರ ಮಾಡಿ ಕಷ್ಟಗಳನ್ನು ತಿಳ್ಕೊಂಡು ಆ ಕಷ್ಟಗಳಿಗೆ ಸ್ಪಂದಿಸಿ ಏನು BJPಯ ದುರಾಡಳಿತ ಇದೆ ಇದು ಕಾಣಬೇಕು. ಏನು ಇವರು ನಮಗೆ ಕೇಂದ್ರದಲ್ಲಿ 15 ಲಕ್ಷ ಕೊಡ್ತೀನಿ, ಕೋಟ್ಯಾಂತರ ಜನಕ್ಕೆ ಉದ್ಯೋಗ ಕೊಡ್ತೀನಿ, ಕಪ್ಪು ಹಣ ವಾಪಸ್ ತರ್ತೀನಿ, ಅಗತ್ಯ ಬೆಲೆಗಳ ಏನು ಅಗತ್ಯ ವಸ್ತುಗಳ ಬೆಲೆ ಇಳಿಸ್ತೀವಿ ಅಂತ ಏನು ಪ್ರಾಮಿಸ್ ಮಾಡಿ ಬಂದಿದ್ರು ಎಲ್ಲ ನಮಗೆ ಗಗನ ಕುಸುಮಾಗಿದೆ. ಸಾಮಾನ್ಯ ಜನ ಗ್ಯಾಸಿನ ಹೊರೆಯಿಂದ ಬದುಕಕ್ಕಾಗ್ತಿಲ್ಲ. ವ್ಯಾಪಾರಸ್ಥರು GST ಕಟ್ಟಿ ಮನೆ ಹಾಳು ಮಾಡ್ಕೊತಿದ್ದಾರೆ. ತಿಂದಿದ್ದಕ್ಕೂ GST, ಉಂಡಿದ್ದಕ್ಕೂ GST. ಇನ್ನು ಸ್ವಲ್ಪ ದಿವಸ ಹೋದ್ರೆ ಹಾಲು ಮೊಸರು ಇದ್ದಿದೆಯಲ್ಲ, ಗಾಳಿಗೂ GST ಹಾಕ್ತಾರೆ. ಉಸಿರಾಡುವ ಗಾಳಿಗೂ GST ಹಾಕುವ ಕಾಲ ದೂರ ಇಲ್ಲ. ಹಾಗಾಗಿ ಈ ದುರಾಡಳಿತ ಕೇಂದ್ರ ಸರ್ಕಾರದ್ದು ಕೊನೆಗಾಣಬೇಕು. ತಾಲೂಕಲ್ಲಿ ನಾವು ನೋಡಬೇಕು, ಸಾಯಂಕಾಲ ಮಳೆ ಬರ್ತಾ ಇದೆ, BH ರೋಡಲ್ಲಿ ಟಾರ್ ಆಗ್ತಾ ಇದೆ. ಹೆಂಗ್ ಸಾಧ್ಯ? ಟಾರ್ ಹಾಕಕ್ಕೆ ಸಾಯಂಕಾಲ 7 ಗಂಟೆಯಲ್ಲಿ ಟಾರ್ ಆಗ್ತಾ ಇದ್ದಾರೆ ಅಂದರೆ ಈಗ ನೋಡಿ ಮತ್ಕಿತ್ತೋಗಿದೆ. ಅದನ್ನು ಏನಾದರೂ ಒಂದು ರಿಪೇರಿ ಮಾಡ್ತೀವಿ ಅಂದರೆ ಅದಕ್ಕೊಂದು ರೀತಿ ನೀತಿ ಇರಬೇಕು. ಆ ರೀತಿ ಈ ಸರ್ಕಾರದಲ್ಲಂತೂ ಕಾಣ್ತಾ ಇಲ್ಲ. 40% ಸರ್ಕಾರನ ನಾವು ಕಿತ್ತಾಗಬೇಕಾಗಿದೆ, ಜನಸಾಮಾನ್ಯರಲ್ಲಿ ನೆಮ್ಮದಿ ತರಬೇಕಾಗಿದೆ. ಹಾಗಾಗಿ ನಾವು ತಾಲೂಕಿನಾದ್ಯಂತ ಕ್ಷೇತ್ರ ಸಂಚಾರವನ್ನು ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಮಾಡ್ತಾ ಇದ್ದೀವಿ. ಬೂತ್ ಮಟ್ಟಕ್ಕೆ ಜನಸಾಮಾನ್ಯರುಗಳನ್ನು ಮಾತಾಡಿಸ್ತಾ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ, ಕೈಲಾದ ಸಹಾಯವನ್ನು ಮಾಡ್ತಾ, ಮತ್ತು ಅವರ ಏನು ಕಷ್ಟಗಳಿದ್ದಾವೆ ನಾವು ಏನು ಅಧಿಕಾರಿ ವರ್ಗಗಳಿಗೆ ಗಮನಕ್ಕೆ ತರ್ತಾ ಅದನ್ನು ಸಾಲ್ವ್ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಎಲ್ಲರೂ ಹೊರಟಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಮತ್ತೊಮ್ಮೆ BJPಯ ದುರಾಡಳಿತವನ್ನು ಕೊನೆಗಾಣಿಸೋದಕ್ಕೆ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯನ್ನು ಮತ್ತೊಮ್ಮೆ ಅಧಿಕಾರ ತರುವುದೇ ನಮ್ಮ ಪರಮ ಗುರಿ ಅಂತ ಹೇಳಿ